ಆದ್ರೆ ಈ 3/4 ಕೆಜಿ ಮುಷ್ಟಿಗೆ ನಿನ್ನ ಮಣ್ಣಲ್ಲಿ ಮುಚ್ಚೋ ತಾಕತ್ತಿದೆ. ಈ ಕೈ ಕರ್ನಾಟಕದ ಆಸ್ತಿ. ಈ 5 ಬೆರಳಲ್ಲಿರೋದು 5 ಕೋಟಿ ಕನ್ನಡಿಗರ ಶಕ್ತಿ. ಮುಷ್ಟಿ ಮಾಡಿ ಹೊಡೆದ್ರೆ ಆ ಬೇರೆ ಚಾನಲ್ ಯಾವ್ದಾದ್ರು ಹಾಕು, ಚರಿತ್ರೆಲೇ ಇಲ್ಲ. और वो सेलिब्रेशन क्या था? नहीं, वो मुझे पूछ रहा था कि इतना लंबा छक्का कैसे मारते हो. मैंने बोला बैट नहीं भाई, पावर है. ಕೈ ಬಗ್ಗೆ ಇಲ್ದೇ ಇರೋ ಚಾನಲ್ ಯಾವ್ದಾದ್ರು ಇದ್ರೆ ಹಾಕು. ಕೈ ಮುಗಿದು ಏರುಗಿದು ಕನ್ನಡದಾತೆ. ಅವ್ನು 2 ಕೈ ಯಾಕೆ ಎತ್ತಿ ತೋರಿಸ್ತಾ ಇದ್ದಾನ ಅವನು? ಯಾಕೆ ಎತ್ತು ತೋರಿಸ್ತಾ ಇದ್ದಾನ ಅವನು? ಶೋಭಾ ಅವರೇ, ಯು ಸೇಫ್. ನನ್ಗೆ ಆಗ್ತಾನೆ ಇಲ್ಲ ಸರ್. ನಡೀರಿ, ಓಡೋಣ ಮನೆಗೆ ಹೋಗಿ. ಚಲೋ ಚಲೋ, ಡನ್. ತಟ್ರಿ ಚಪಾಳೆ. ಸೂಪರ್ 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 ಸೂಪರ್. ಇದನ್ನು ತಿನ್ನೋದು ಹೇಗೀಗ? ಈ ಕೈಯಲ್ಲಿ ತಿನ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಎಂತ ಮಾಡೋದೀಗ? ಈ ಕೈಯಲ್ಲಿ ತಿನ್ನೋಣ ಅಂತ. ಮತ್ತೆಂತ ಮಾಡೋದು? ಎಡಗೈಯಲ್ಲಿ ತಿನ್ನುದನ? ನಮ್ಮ ಮಾನ ಮರ್ಯಾದೆಲ್ಲ ಎಂತ ಮೂರ್ಖಾಸಿಗೆ ಹರಾಜಾಗಬೇಕು ನೆನ್ಕೊಂಡಿದ್ದೆ ಎಂತ ನೀನು? ಬಾಯೆಲ್ಲ ತಿನ್ನಬೇಕು. ಅಲ್ಲಿ ಅರ್ಧ ತಿಂದು ಬಿಟ್ಟದ್ದು ಜೂಲಿಯಸ್ ಬಟ್ಟಲ್ ಉಂಟು, ಅದನ್ನು ಸಹ ಅದೇ ರೀತಿ ನಕ್ಕು ನಾಯಾಗಿ. अयो